ಈಗ ಇಷ್ಟಕ್ಕೆ ಲಾಸ್ಟ್ ಇನ್ನು ಯಾರು ಬಂದು ಪೂಜೆ ಗೀಜೆ ಮಾಡ್ಬೇಡ್ರಿ ಸರ್. ತುರುವೇಕೆರೆ ತಾಲೂಕಿನ ದಬ್ಬೆಘಟ್ಟ ಹೋಬಳಿ ಗೋಪಾಲಾಪುರ ಮಜ್ಜರಿಯಲ್ಲಿ ಗ್ರಾಮದ ಜನರು ಸರ್ಕಾರಿ ಗೋಮಾಳದ ಜಾಗದಲ್ಲಿ ನಿರ್ಮಿಸಲು ಹೊರಟಿರುವ ದೇವಾಲಯದ ಕಟ್ಟಡವು ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ಈ ಜಾಗದ ವಿಚಾರವಾಗಿ ಎರಡು ಗುಂಪುಗಳಾಗಿ ಮಾರ್ಪಾಟಾಗಿ ದೇವಾಲಯದ ಮುಂಭಾಗ ಒಬ್ಬರು ತಮ್ಮ ಜಾನುವಾರುಗಳನ್ನು ಕಟ್ಟಿಕೊಂಡು ಈ ಜಾಗವು ನಮಗೆ ಸೇರಿದ್ದು ಪುರಾತನ ಕಾಲದಿಂದಲೂ ಇಲ್ಲಿ ದನಕರುಗಳನ್ನು ಕಟ್ಟುತ್ತಾ ಇದ್ದೇವೆ ಎಂದು ಹೇಳುತ್ತಿದ್ದು, ಇದರ ವಿರುದ್ಧವಾಗಿ ಊರಿನ ಜನರು ನಮ್ಮ ಪುರಾತನ ಕಾಲದಿಂದ ಇದೇ ಜಾಗದಲ್ಲಿ ದೇವರ ಪೂಜೆಯನ್ನು ಮಾಡಿಕೊಂಡು ಕಲ್ಲುಗಳಿಂದ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬಂದಿರುತ್ತೇವೆ. ಆದರೆ ಒಂದು ಕುಟುಂಬದವರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಈ ಜಾಗದ ವಿಚಾರವಾಗಿ ತುರುವೇಕೆರೆ ಪೊಲೀಸ್ ಠಾಣೆಗೆ ಎರಡು ಕಡೆಯವರು ದೂರು ನೀಡಿದ್ದು ಇತ್ಯರ್ಥ ಮಾಡಿಕೊಡುವಂತೆ ಪೊಲೀಸರಲ್ಲಿ ಮನವಿ ಮಾಡಿಕೊಂಡಿದ್ದರು. ಈ ವಿಚಾರವನ್ನು ತಿಳಿದ ತಾಲೂಕು ಕರುನಾಡು ವಿಜಯ ಸೇನೆಯ ಅಧ್ಯಕ್ಷರು, ಸಂಘಟನೆಯ ಸದಸ್ಯರು ಹಾಗೂ ಪದಾಧಿಕಾರಿಗಳು ತಮ್ಮ ಊರಿನಲ್ಲಿ ತೀರ್ಮಾನ ಮಾಡುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಯಿಸಿ ದೇವಸ್ಥಾನ ಕಟ್ಟುವ ವಿಚಾರವನ್ನು ಬಗೆಹರಿಸಿಕೊಳ್ಳೋಣ ಎಂದು ಎರಡು ಬಣಗಳಿಗೆ ತಿಳಿ ಹೇಳಿ ಅವರನ್ನು ಕಳುಹಿಸಿಕೊಟ್ಟಿದ್ದಾರೆ. ಅದರಂತೆ ಮಾರನೆಯ ದಿನ ಸಂಘಟನೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜೊತೆಗೂಡಿ ಗ್ರಾಮಕ್ಕೆ ಭೇಟಿ ನೀಡಿ ಎರಡು ಬಣಗಳನ್ನು ಕರೆದು ಈ ಜಾಗವು ಸರ್ಕಾರಿ ಗೋಮಾಳದ ಜಾಗವಾಗಿದೆ, ಇದರ ಪರಿಶೀಲನೆಯನ್ನು ಕಂದಾಯ ಇಲಾಖೆಯವರು ಭೇಟಿ ನೀಡಿ ನಂತರ ನಿರ್ಧಾರ ತೆಗೆದುಕೊಳ್ಳೋಣ ಮತ್ತು ಗ್ರಾಮದಲ್ಲಿ ಶಾಂತಿಯಿಂದ ಜೀವನ ಮಾಡಿಕೊಳ್ಳುವಂತೆ ಹೇಳಿದರು. ಕರುನಾಡು ವಿಜಯ ಸೇನೆ ಅಧ್ಯಕ್ಷರಾದ ಎಚ್.ಎಸ್. ಸುರೇಶ್ ರವರು ಸ್ಥಳಕ್ಕೆ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗರನ್ನು ಕರೆಯಿಸಿ ಈ ಜಾಗದ ವಿಚಾರವನ್ನು ವಿವರಿಸುವಂತೆ ಕೇಳಿದ್ದರು. ಇದಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಎರಡು ಬಣಗಳನ್ನು ಕರೆದು ಮಾತನಾಡಿ ತಾವುಗಳು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ತಮ್ಮ ಅರ್ಜಿಯನ್ನು ನೀಡಿ ನ್ಯಾಯಾಲಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುವವರೆಗೂ ಈ ಸ್ಥಳವನ್ನು ಯಥಾಸ್ಥಿತಿ ಕಾಪಾಡುವಂತೆ ಹಾಗೂ ಕಾನೂನು ರೀತಿಯ ಹೋರಾಟವನ್ನು ಮಾಡಿಕೊಳ್ಳಿ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಕರುನಾಡು ವಿಜಯ ಸೇನೆ ಅಧ್ಯಕ್ಷರಾದ ಎಚ್.ಎಸ್. ಸುರೇಶ್, ಕಾರ್ಯಾಧ್ಯಕ್ಷರಾದ ನಂದೀಶ್, SC/ST ಘಟಕದ ತಾಲೂಕು ಅಧ್ಯಕ್ಷರಾದ ಬೀಗಿನೇಹಳ್ಳಿ ಪುಟ್ಟರಾಜು, ಉಪಾಧ್ಯಕ್ಷರಾದ ಲೋಕೇಶ್, ಪರಮೇಶ್, ಶಿವಕುಮಾರ್ ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಗೋಳು ಕಟ್ಕೊಂಡು ಕಸಗಳನ್ನು ಹಾಕ್ಕೊಂಡು ಮತ್ತೆ ಗೋನ್ ಬೆಳೆಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಇರೋದು ಬಿಟ್ಟರೆ ದೇವಸ್ಥಾನ ಕಟ್ಟೋದಕ್ಕೆ ಅವಕಾಶ ಇಲ್ಲ ಅಂತೇಳಿ VA ಸಾಹೇಬ್ರು ಹೇಳಿರೋದ್ರಿಂದವ ದಯಮಾಡಿ VA ಸಾಹೇಬರಿಗೆ ಅವರೂ ಕೂಡ ಒಂದು ಅರ್ಜಿ ಕೊಟ್ಟು ವಿಗೆ ಮತ್ತು ಇವರು ಕೂಡ ಒಂದು ಅರ್ಜಿ ಕೊಟ್ಟು ಆ ಅರ್ಜಿ ಮುಖಾಂತರ ಮತ್ತು ಕಾನೂನು ರೀತಿಯಲ್ಲಿ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇವತ್ತು ಅದನ್ನು ಪರಿಶೀಲಿಸಿ ಅದು ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಅದು ಪರಿಶೀಲನೆ ಗ್ರಾಮಕ್ಕೆ ಒಳ್ಳೆಯದಾಗಬೇಕು. ಆ ರೀತಿಯಲ್ಲಿ ಒಂದು ಅವಕಾಶ ಮಾಡಿಕೊಡ್ಲಿ. ಇದ್ರ ಬಗ್ಗೆ ಎರಡು ಮಾತನ್ನು ನಮ್ಮ VA ಸಾಹೇಬರು ಹೇಳಬೇಕು ಅಂತ ಕೇಳ್ಕೊತೀವಿ. ದೇವಸ್ಥಾನ ಇದೆ, ಮುಂಚೆ 15-20 ವರ್ಷದಿಂದ ಗ್ರಾಮಸ್ಥರು ಎಲ್ಲ ಹೇಳಿದ್ದಾರೆ. ಬಟ್ ಇದು ಸರ್ಕಾರಿ ಗೋಮಾಳ ಜಮೀನಾಗಿರೋದ್ರಿಂದ ಯಾವುದೇ ಥರ ದೇವಸ್ಥಾನ ಕಟ್ಟಕ್ಕೆ ಆಮೇಲೆ ಯಾವುದೇ ಥರ ಇದು ಪರ್ಮಿಷನ್ ನಮ್ಮ ಆಫೀಸಿಂದ ನಾವು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಆಮೇಲೆ ಇದು ಏನು ಸ್ಟೇಟಸ್ಕೋ ಕೋರ್ಟಲ್ಲಿ ಇದೆ ಅಂತ ಎಲ್ಲ ಹೇಳಿದ್ದಾರೆ, ಅದನ್ನು ಸ್ಟೇಟಸ್ಕೋ ಮೇಂಟೈನ್ ಮಾಡಿ ಅಂತ ಎಲ್ಲರಿಗೂ ಹೇಳಿದ್ದೀವಿ. ಇದು ಏನಾದರೂ ಯಾವ ಕೇಸ್ FIR ಬುಕ್ ಮಾಡ್ತೀವಿ. ಈಗ ಇಷ್ಟಕ್ಕೆ ಲಾಸ್ಟ್ ಇನ್ನು ಯಾರು ಬಂದು ಪೂಜೆ ಗೀಜೆ ಮಾಡ್ಬೇಡ್ರಿ ಸರ್. ಅವ್ರು ಮಾಡ್ಕೊತಾರೆ VA ಹೇಳಿದೀವಿ. ಅವ್ರು ಏನ್ ಕ್ರಮ ತಗೋತಾರೆ ಅದಂತ ಅವ್ರು ಪಾಪ ಅವ್ರು ಇಕ್ಕತ್ತಾರೋ ಏನ್ ಮಾಡ್ತಾರೋ ಅದು ಬೇಡ. ಅದು ಆ ದೇವಸ್ಥಾನ ಐತೆ, ಅವ್ರು ಮಾಡ್ಕೊತಾರೆ, ಮಾಡ್ಕೊಳ್ಳಿ ಪಾಪ. ಅದೇ ಇದಲ್ಲ, ಯಾಕೆ ವಿರೋಧ ಮಾಡಬೇಡಿ.